ಕಾರ್ಕಳ ತಾಲೂಕಿನ ಕಂಬಳದಲ್ಲಿ ಪ್ರಸಿದ್ಧಿಯನ್ನ ಪಡೆದ ಬಾರಾಡಿ ಕೂಡು ರಸ್ತೆ ಚಿಲಿಂಬಿಯಲ್ಲಿ ಹೈಮಾಸ್ಟ್ ಲೈಟ್ ಹಾಗೂ ಪ್ರಯಾಣಿಕರ ತಂಗುದಾಣದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಸಕ ಸುನಿಲ್ ಕುಮಾರ್ ಅವರು ಬಸ್ ತಂಗುದಾಣವನ್ನು ಲೋಕಾರ್ಪಣೆಗೊಳಿಸಿದ್ರು. ಚಿಲಿಂಬಿ ಎಂದ ತಕ್ಷಣ ರಾತ್ರಿ ಹೊತ್ತು ಕಳ್ಳರ ಹಾವಳಿ, ಪ್ರಾಣಿಗಳ ಹಾವಳಿಯಿದ್ದ ಕಾಡಿನ ಮಧ್ಯೆ ಹಾದು ಹೋಗುವ ಕಾರ್ಕಳ ಮಂಗಳೂರು ಹೈವೇ ರಾತ್ರಿ ಹೊತ್ತು ತಿರುಗಾಡಲು ಎಲ್ಲರೂ ಭಯಪಡುವ ವಾತಾವರಣ ಅಲ್ಲೇ ಸೃಷ್ಟಿಯಾಗಿತ್ತು. ಬಾರಾಡಿ ಜನತೆಯ ಹಾಗೂ ಬಾರಾಡಿ ಫ್ರೆಂಡ್ಸ್ ಯುವ ಸಂಘಟನೆಯ ಬಹು ವರ್ಷಗಳ ಬೇಡಿಕೆ ಇದೀಗ ಈಡೇರಿದಂತಾಗಿದೆ. ಚಿಲಿಂಬಿಯಲ್ಲಿ ಹೈಮಾಸ್ಟ್ ಲೈಟ್ ಹಾಗೂ ಪ್ರಯಾಣಿಕರ ತಂಗುದಾಣವನ್ನ ಕಾಂತಾಪುರ ಗ್ರಾಮ ಪಂಚಾಯತ್ನ ಕ್ರಿಯಾಶೀಲಾಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್ ತನ್ನ ವಿಶೇಷ ಮುತುವರ್ಜಿಯಲ್ಲಿ ಶಾಸಕರಾದ ಸುನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಈ ಯೋಜನೆ ಪೂರ್ಣಗೊಂಡಿದೆ. ಶಾಸಕ ಸುನಿಲ್ ಕುಮಾರ್ ಅವರು ಹೈಮಾಸ್ಟ್ ಲೈಟ್ ಹಾಗೂ ತಂಗುದಾಣವನ್ನು ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳ ಬೇಡಿಕೆ ಇದೀಗ ಈಡೇರಿದಂತಾಗಿದೆ ಎಂದು ಹೇಳಿದರು. ಈ ಭಾಗದ ಸಂಚಾರ ಮನ್ಪುನಂಚಿತ ಮಾತರೆಗ್ಲ ಜನೋಪಯೋಗಿ ಆವಡು ಅನ್ಪುನಂಚಿತ ಬೇಡಿಕೆನೆ ಬೇತೆ ಸಂದರ್ಭ ಮುಲ್ತ ಮಾತ ಪ್ರಮುಖರು ಇಂಕ್ಲಮೆ ಒತ್ತಡ ಪಡೊಂದಿತ್ತೇರೆ. ಬಾರಾಡಿದ ಈ ತಿರುವು ರಡ್ಮೂಜಿ ದೃಷ್ಟಿದ ಕೋನಡು ಒಂದೊಂದು ಬಾರಿ ಪ್ರಮುಖವಾಯಿನಂಚಿತ ಜಾಗ. ಮುಂಜಿನದ ತಾಂತ್ರಿಕವಾದ ಕಾರ್ಕಳ ತಾಲೂಕದ ಗಡಿ ಭಾಗ ಪ್ರಾರಂಭ ಆಪುನು ಮುಲ್ತು ಒಂದು ಎಂಕಲ್ ಪನ್ಪ ಚಿಲಿಮಿಡಿದ ಎಂಕಲ ಪ್ರಾರಂಭ ಆಪುಡು ಅಂದು ಬಾರಿ ಮಲ್ಲ ಸಂಖ್ಯೆಡೆ ಮುಲ್ಪ ಬರ್ಪೇರೆ ಲಾರಿ ದಕ್ಕಲೆ ಬೇತೆ ಚಟುವಟಿಕೆ ಮುಲ್ ಬರ್ಪೇರೆ ಅಂಚಾದೊಂದು ಆಯಕಟ್ಟದ ಜಾಗ. ರಡ್ನದ ಕಂಬಳ ನಡಪುನಂಚಿತ ಸಂದರ್ಭ ಇಡೀ ಜಿಲ್ಲೆದ ಜನ ಈ ರಸ್ತೆದ ಮುಖಾಂತರನೇ ಕಂಬಳಕ್ಕೆ ಪೋದು ವೀಕ್ಷಣೆ ಮನ್ಪುನಂಚಿತ ಒಂಜಿ ಜಾಗ. ಅಂಚಾದ ಭಾರಿ ಸಂಚಾರ ಇಪ್ಪುನಂಚಿತ ಈ ಜಾಗಗೆ ಐಮಾಸ್ಕ್ ದೀಪ ಬೋರ್ಡು ಅನ್ಪುನಂಚಿತ ಬೇಡಿಕೆ ನಿರಂತರವಾದ ಬರೋಂದಿತ್ತಿಂಡೆ. ರಾತ್ರಿ ಸಂಚಾರ ಮನ್ಪುನಾಗ ಕಾಡು ಪ್ರಾಣಿಲೆ ಬೇತೆ ಅಪರಾಧಿ ಚಟುವಟಿಕೆ ಎಲ್ಲ ನಡಪುನಂಚಿತ ಸಂದರ್ಭ ಬರ್ನಾಗ ನಕ್ಕೊಂಜಿ ಆವೋಡು ಅನ್ಪುನಂಚಿತ ಬೇಡಿಕೆ ದಿನದ ಬಗ್ಗೆ ದಿನ ಜಾಸ್ತಿ ಆವಂದೇ ಇತ್ತಿಂಡೆ. ರಾಜೇಶ್ವರಿ ನಡ ಬಾರಿ ಒತ್ತಡ ಒಂದೇನು ಪಾಳೊಂದಿತ್ತೆ ಈ ಸರಿ ಆವಡಿ ಸರ್ ಅಂದು ಶಾಸಕರನ್ನದಿಟ್ಟು ನಕ್ಕ ವಿಶೇಷವಾಯಿನಂಚಿತ ಅನುದಾನ ದೀದಿ ಇನ್ನು ಐಮಾಸ್ಕ್ ದೀಪ ಅದ ಅಧಿಕೃತವಾಯಿನಂಚಿತ ಉದ್ಘಾಟನೆ ಮೂಲ ನೆರವೇರಿದೆ. ಈ ಸಂದರ್ಭ ಕ್ಷೇತ್ರದ ಕಾಂತಾವರದ ಧರ್ಮದರ್ಶಿಯವರಾದ ಡಾಕ್ಟರ್ ಚಿಬಂದರ್ ಬಲ್ಲಾಳ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಹಾವೀರ್ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಉದಯಸ್ ಕೋಟ್ಯಾನ್, ತಾಲೂಕು ಪಂಚಾಯತ್ನ ಸದಸ್ಯ ಪ್ರವೀಣ್ ಕೋಟ್ಯಾನ್, ಜಿಲ್ಲಾ ಪಂಚಾಯತ್ ಸದಸ್ಯೆ ದಿವ್ಯಾ ಶ್ರೀಗಿರಿ ಶಾಮೀನ್, ಪಂಚಾಯತ್ ಸದಸ್ಯರಾದ ಶಕುಂತಲಾ ರಾಘಶೆಟ್ಟಿ, ಶ್ವೇತಾ ನಾಯಕ್, ಸಂದೀಪ್ ಬಾರಾಡಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾಂತಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್ ಅವರನ್ನ ಊರವರು ಹಾಗೂ ಬಾರಾಡಿ ಫ್ರೆಂಡ್ಸ್ ಅವರ ವತಿಯಿಂದ ಸನ್ಮಾನಿಸಲಾಯಿತು.